ಈ ರಾಜೇಶ್ ಎಂಬವರಿಗೆ ಈಗ ಕತ್ತಿಯಿಂದ ಇದು ತಲವಾರೇನೋ ಇದರಿಂದ ಹಲ್ಲೆ ಮಾಡಿದಾರೋ. ಅವನ ಬೆಳವಣಿಗೆಯನ್ನು ಸಹಿಸಬಾರದು, ಅವನ ಜಾತಿ ನಿಂದನೆ ಮಾಡುವ ಮೂಲಕ ಒಟ್ಟು ಆ ಜಾತಿಗೆ ಒಂದು ಕಳಂಕ ತರುವಂತ ಒಂದು ಕ್ಷುಲ್ಲಕ ಕಾರಣಕ್ಕೆ ಕ್ಯಾಟ್ ತೆಗೆದು ವ್ಯಕ್ತಿಯೊಬ್ಬನಿಗೆ ಚಾಕುವಿನಿಂದ ಭೀಕರವಾಗಿ ಇರಿಯಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಕಳೆಂಜ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ರಾಜೇಶ್ ಎಂಕೆ ಎಂಬಾತ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಕಳೆಂಜ ಗ್ರಾಮದಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ಎನ್ನಲಾದ ಕುಶಲಪ್ಪ ಗೌಡ ಎಂಬ ವ್ಯಕ್ತಿಗೂ ರಾಜೇಶ್ ಎಂಬಾತನಿಗೂ ಈ ನಡುವೆ ಹಿಂದೆಯೂ ಜಾಗದ ವಿಚಾರದಲ್ಲಿ ಕಿರಿಕ್ ನಡೆದಿದೆ. ಆ ಬಳಿಕ ಪದೇ ಪದೇ ಇವರಿಬ್ಬರ ನಡುವೆ ಸಾಕಷ್ಟು ಬಾರಿ ವಾಕ್ ಸಮರ ನಡೆದಿತ್ತು ಎನ್ನಲಾಗಿದೆ. ಇದೀಗ ಚುನಾವಣೆ ಫಲಿತಾಂಶ ಬಂದ ಬೆನ್ನಲ್ಲೇ ಕುಶಲಪ್ಪ ರಾಜೇಶ್ ಬಳಿ ಕ್ಯಾಟ್ ತೆಗೆದಿತ್ತು. ಜೀಪಿನಲ್ಲಿ ಕುಳಿತಿದ್ದ ರಾಜೇಶ್ ಬಳಿ ರಾಜಕೀಯ ವಿಚಾರವಾಗಿ ಗಲಾಟೆ ಮಾಡಿದ್ದು, ಬಳಿಕ ಜಾತಿ ನಿಂದನೆ ಮಾಡಿದ್ದಾನೆ. ಈ ವೇಳೆ ಇವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದ್ದು, ಈ ಸಂದರ್ಭದಲ್ಲಿ ಕುಶಲಪ್ಪ ಗೌಡ ಚಾಕುವಿನಿಂದ ರಾಜೇಶ್ಗೆ ಇರಿದಿದ್ದಾನೆ. ಘಟನೆಯಲ್ಲಿ ರಾಜೇಶ್ಗೆ ಗಂಭೀರ ಗಾಯಗಳಾಗಿದ್ದು, ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ಗೆ ದಾಖಲಿಸಲಾಗಿದೆ. ಇನ್ನು ಹಲ್ಲೆಗೊಳಗಾಗಿರುವ ರಾಜೇಶ್ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾನೆ ಎನ್ನಲಾಗಿದೆ. ಅವರು ಒಳ್ಳೆ ಹುಡುಗ, ಒಳ್ಳೆಯ ರಾಜಕೀಯದಲ್ಲಿ ಇತ್ತೀಚೆಗೆ ಬೆಳೀತಾ ಬರುವಂತಹ ಹುಡುಗ. ಅವರಿಗೆ ತಾಲೂಕಲ್ಲಿ ಸಹ ಎಸ್.ಟಿ. ಮೋರ್ಚಾದಲ್ಲಿ ತಾಲೂಕಿನ ಅಧ್ಯಕ್ಷರಾಗಿ ಪಕ್ಷ ಸ್ಥಾನಮಾನವನ್ನು ಕೊಟ್ಟಿರ್ತಾರೆ. ಈ ಕುಶಲಪ್ಪ ಎಂಬವರು ಈ ರಾಜೇಶ್ ಎಂಬವರಿಗೆ ಈಗ ಕತ್ತಿಯಿಂದ ಇದು ತಲವಾರೇನೋ ಇದರಿಂದ ಹಲ್ಲೆ ಮಾಡಿದಾರೋ. ಈತನ ತುಂಬಾ ವಿರುದ್ಧ ಉಪ್ಪನಂಗಡಿಯಲ್ಲಿ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ತುಂಬಾ ಕೇಸುಗಳು ಇದಕ್ಕಿಂತ ಮೊದಲು ಆಗಿರುತ್ತದೆ. ನಿಂದನೆಯ ಮೂಲಕ ಮುಖ್ಯವಾಗಿ ಒಂದೆರಡು ವರ್ಷಗಳ ಕಡೆಯಿಂದ ಒಂದು ಎಸ್.ಟಿ. ಮೋರ್ಚಾದ ಅಥವಾ ಒಂದು ಪರಿಶಿಷ್ಟ ಪಂಗಡದ ನಾಯಕನಾಗಿ ರಾಜೇಶ್ ಎಂಕೆ ಅವರು ಬೆಳೀತಾ ಇದ್ದಾರೆ. ತನ್ನದೇ ಆದಂತಹ ಸಾಮಾಜಿಕವಾದಂಥ ಕಾರ್ಯಗಳು, ಅದರ ಕ್ರೀಡೆಯ ಬಗ್ಗೆ ಆಸಕ್ತಿ, ಅದರ ಒಟ್ಟಿಗೆ ಹುಡುಗರನ್ನೆಲ್ಲ ಸೇರಿಸಿಕೊಂಡು ಒಂದು ಒಳ್ಳೆ ರೀತಿಯ ಸಮಾಜಮುಖಿಯಾದ ಚಿಂತನೆಯ ಒಬ್ಬ ಹುಡುಗ, ಒಬ್ಬ ನೇರ ನುಡಿ ಮಾತಿನ ಒಬ್ಬ ಹುಡುಗ. ಅವನ ಬೆಳವಣಿಗೆಯನ್ನು ಸಹಿಸಬಾರದು, ಅವನ ಜಾತಿ ನಿಂದನೆ ಮಾಡುವ ಮೂಲಕ ಒಟ್ಟು ಆ ಜಾತಿಗೆ ಒಂದು ಕಳಂಕ ತರುವಂತ ಒಂದು ಘಟನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಗಂಭೀರವಾಗಿ ಗಮನಿಸಬೇಕಾದದ್ದು.